ಭಗವತ್ರೆ ಒಂದು ತಾಯಿಗೆ ತನ್ನ ಮಗು ಬೆಳೆದಾಗೆ ವರ್ಷ ಅದರ ಬೆಳವಣಿಗೆ ನೋಡುವಾಗ ಸಂತೋಷ ಆಗ್ತದೆ ಮನಸ್ಸಿಗೆ. ಆ ಮಗು ಅಂಬೆಗಾಲಿಡ್ತಾ ಉಂಟು, ಮಗು ನಡೀತಾಡ್ತಾ ಉಂಟು. ಸೊ ಹಾಗೆ ಪಟ್ಲ ಫೌಂಡೇಶನ್ ಎಂಬುದೀಗ 11 ವರ್ಷದ ಸಾರ್ಥಕವಾದೊಂದು ನಡೆಯಲ್ಲಿ ಸಾಗ್ತಾ ಉಂಟು. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನು ಅನಿಸ್ತಾ ಉಂಟು? ತುಂಬ ಸಂತೋಷ ಆಗ್ತಾ ಇದೆ. ನಾವು ದಶಮ ಸಂಭ್ರಮ ಆಗಿ ಇನ್ನೊಂದು ಸ್ವಲ್ಪ ಸಿಂಪಲಲ್ಲಿ ಮಾಡುವ ಎನ್ನುವ ಯೋಚನೆಯಲ್ಲಿದ್ವಿ. ಅದು ಯಾಕೋ ದೇವರಿಗೆ ಮನಸ್ಸಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಈ ವರ್ಷದ ಈ ಬೆಳಗ್ಗಿನಿಂದಲೇ ಒಂದು 10,000ಕ್ಕಿಂತ ಮೇಲ್ಪಟ್ಟು ಜನಗಳನ್ನು ನಾವು ಇಲ್ಲಿ ಕಾಣುವಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅವರು ಎಷ್ಟು ನಮಗೆ ಸ್ಪಂದಿಸ್ತಾ ಇದ್ದಾರೆ, ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ. ಇದನ್ನು ನೋಡುವಾಗ ನಮ್ಮ ಫೌಂಡೇಶನ್ ಅವರ ಮನಸ್ಸಲ್ಲಿ ಇದೆ, ಅವರು ತೃಪ್ತಿಪಟ್ಟಿದ್ದಾರೆ, ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಸಾರ್ಥಕ್ಯ ಭಾವನೆ ನಮ್ಮಲ್ಲಿದೆ. ಸರ್, ಈಗ ನಾನು ಬೆಳಿಗ್ಗೆಯಿಂದ ಗಮನಿಸುವ ಹಾಗೆ ವಿದ್ಯಾರ್ಥಿ ವೇತನಕ್ಕೆ ಜಾತಿ ಧರ್ಮಗಳೆಲ್ಲಗಳನ್ನು ಮೀರಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆ ಈ ಸಲ ಆಗಿದೆ. ಇದರ ಬಗ್ಗೆ ತಮ್ಮ ನೋಡಿ, ಕಲಾವಿದರ ಮಕ್ಕಳಿಗೆ ನಾವು ಇದಕ್ಕಿಂತ ಮೊದಲೇ ತುಂಬ ವರ್ಷಗಳಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಈ ಸಲ ಅದನ್ನು ಸ್ವಲ್ಪ ಪ್ರತ್ಯೇಕಿಸುವ, ಬಡ ಮಕ್ಕಳಿಗೆಲ್ಲರೂ ಸಿಗಲಿ, ನಮ್ಮ ಕನ್ಯಾನ ಸದಾಶಿವ ಶೆಟ್ಟರಾಗಲಿ, ಬರೋಡ ಶಶಿಧರ್ ಶೆಟ್ಟಿಯವರಾಗಲಿ ಅವರೆಲ್ಲರ ಅಪೇಕ್ಷೆ ಹಾಗೆ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಅನ್ನೋದನ್ನು ಸ್ವಲ್ಪ ಕೊಟ್ಟು ಬಿಡುವ ಹಾಗಂತೇಳಿ BPL ಕಾರ್ಡ್ನ ಮಕ್ಕಳಿಗೆ SSLC ಮತ್ತು PUCಯಲ್ಲಿ 90 ಅಬೌವ್ ಮಕ್ಕಳಿಗೆ ಕೊಡುವ ಅಂತ ನಾವು ಯೋಚನೆ ಮಾಡಿದ್ದು. ಬಟ್ ನಾವೇ ನಿರೀಕ್ಷೆ ಮಾಡಲಿಲ್ಲ ಇಷ್ಟು ಅಪ್ಲಿಕೇಶನ್. ನಮಗೆ ಒಂದು 6,000ಕ್ಕಿಂತ ಮೇಲೆ ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 1,500 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಕೇಳಿದ ಡಾಕ್ಯುಮೆಂಟ್, ಕೆಲವರು 25ನೇ ಇಸವಿಯಲ್ಲಿ ಪಾಸ್ ಆದ್ದನ್ನು ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲವು ಅಟೆಸ್ಟೆಡ್ ಸರ್ಟಿಫಿಕೇಟ್ ಇರಲಿಲ್ಲ, ಕೆಲವರದ್ದು BPL ಕಾರ್ಡ್ ಇಲ್ಲ, ಕೆಲವು BPL ಕಾರ್ಡ್ ಇದ್ದರೆ ಅವರ ಹೆಸರುಗಳೆಲ್ಲ ಅದರಲ್ಲಿ ಇಲ್ಲ. ಇಂಥ ಎಲ್ಲ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದಾಗಿ ಅವರ ಕೆಲವು ವಿಷಯಗಳು ರಿಜೆಕ್ಟ್ ಆಗಿದೆ. ಅಂಥದ್ದು ತುಂಬ ರಿಜೆಕ್ಟ್ ಆದ ವಿಷಯಗಳಿತ್ತು. ಬೇರೆ ಜನ್ಮೀನು ಸುಮಾರು 4,000 ರಿಂದ 4,500 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸ್ಕಾಲರ್ಶಿಪ್ ನೀಡಿದ್ದೇವೆ. ಅವರ ರೆಸ್ಪಾನ್ಸ್ ನೋಡೋದು ತುಂಬ ಸಂತೋಷ ಆಗ್ತದೆ. ಸರ್, ಅದೇ ರೀತಿ ಈಗ ಕಲಾವಿದರ ಅಪಘಾತ ವಿಮಾ ಯೋಜನೆ ಏನುಂಟು, ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲದೆ ರಂಗಭೂಮಿ ಆಗಿರ್ಬೋದು, ದೈವಾರಾಧನೆ, ಕಂಬಳ, ಈ ಎಲ್ಲ ಕ್ಷೇತ್ರದವರು ಕೊಡ್ತಾ ಇದ್ದೀರಿ. ಇದರ ಬಗ್ಗೆ ಈ ಮನಸ್ಸು ಹೇಗೆ ಬಂತು? ಈ ಒಂದು ಯೋಜನೆ ಹೇಗೆ ಆರಂಭ ಆಯಿತು? ನೋಡಿ, ಕಲೆ ಮತ್ತು ಕ್ರೀಡೆಯಲ್ಲಿ ಏನು ಅಂತ ಕೇಳಿದರೆ ನಾವು ಎಷ್ಟು ಹೊತ್ತು ರಂಗದಲ್ಲಿರ್ತೇವೆ, ಗ್ರೌಂಡಲ್ಲಿರ್ತೇವೆ, ಅಲ್ಲಿವರೆಗೆ ನಮ್ಮ ಜೊತೆ ಎಲ್ಲರೂ ಇರ್ತಾರೆ. ಆ ನಂತರ ಯಾರೂ ಇರಲ್ಲ. ಅಲ್ಲಿವರೆಗೆ ಎಷ್ಟು ನಮಗೆ ಸುಖದಲ್ಲಿರುವಾಗ ನಮ್ಮ ಜೊತೆ ಯಾರು ಇದ್ದಾರೆ ಎನ್ನುವುದು ಮುಖ್ಯ ಅಲ್ಲ. ನಾವು ಕಷ್ಟದಲ್ಲಿರುವಾಗ ನಮಗೆ ಯಾರು ಸಹಾಯ ಆದರೂ, ಯಾರು ನೆರಳಿಗೆ ಬರ್ತಾರೆ, ಅದು ಮುಖ್ಯ ಆಗುತ್ತೆ. ಆ ಕಷ್ಟದಲ್ಲಿರುವ ಕಲಾವಿದರಿಗೆ ನಾವು ನೆರವಾಗಬೇಕೆಂಬುದು ನನ್ನ ಉದ್ದೇಶ ಆಗಿತ್ತು. ನಾನು ತುಂಬ ಕಲಾವಿದಗಳನ್ನು ನೋಡಿದ್ದೇನೆ. ಬಲಿಪನಾರಾಯಣ ಭಾಗವತರಂಥ, ರಂಜಾಳ ರಾಮಕೃಷ್ಣರಾಯರು, ಅದಕ್ಕಿಂತ ನಾರಾಯಣ ಶೆಟ್ಟರು ಅಂತ ಅನೇಕ ಹಿರಿಯ ಕಲಾವಿದಗಳ ಜೊತೆ, ನಾರಾಯಣ ಭಟ್ರಂಥ ಹಿರಿಯ ಕಲಾವಿದಗಳ ಜೊತೆ ತಿರುಗಾಟ ಮಾಡಿದವ. ಅವರ ಜೀವನವನ್ನೆಲ್ಲ ನೋಡಿದ್ದೇನೆ ನಾನು. ಯಕ್ಷಗಾನ ರಂಗ ಆದಮೇಲೆ ಏನು ಅಂತ ನೋಡಿದ್ದೇನೆ. ಅವರೇ ಕಣ್ಣೀರಿಡುವಂಥ ಪರಿಸ್ಥಿತಿ. ಅವರ ಸಾಧನೆಯ ಮುಂದೆ ಯಕ್ಷಗಾನದಲ್ಲಿ ನಾವು ಏನೂ ಅಲ್ಲ. ಈಗಿನ ಮಕ್ಕಳು ನಮ್ಮಿಂದ ತೊಡಗಿ ನಾವು ಏನೂ ಅಲ್ಲ. ಯಕ್ಷಗಾನದಲ್ಲಿ ಅಷ್ಟು ವಿದ್ವಾಂಸರು, ಅಷ್ಟು ಕಲಿತಿದ್ದಾರೆ, ಯಕ್ಷಗಾನಕ್ಕೋಸ್ಕರ ಅಷ್ಟು ತ್ಯಾಗ ಮಾಡಿದ್ದಾರೆ, ಯಕ್ಷಗಾನಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಾರೆ. ಅವರಿಂದ ಬೇರೆ ಇಂಥ ಚಾರಿಟಿ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವುದು ವಿಷಯ, ಅದು ಎರಡನೇದ್ದು. ಅಷ್ಟು ಯಕ್ಷಗಾನಕ್ಕೆ ಕೊಡುಗೆ ಇದೆ ಅಂಥ ಕಲಾವಿದಗಳು. ಅವರಂಥ ಕಲಾವಿದಗಳು ಕಣ್ಣೀರಿಡುವಾಗ ನಾವು ಅದನ್ನು ಹೇಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅವರಿಗೆ ಒಂದು ಸಹಾಯ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ನಾವು ತೊಡಗಿಸಿಕೊಂಡಂಥ ಒಂದು ಫೌಂಡೇಶನ್. ಅದಕ್ಕೆ ದಾನಿಗಳೆಲ್ಲರ ಸಹಕಾರ ಸಿಕ್ಕಿತು ನಮಗೆ. ಕನ್ಯಾಣದವರಾಗಲಿ, ಬರೋಡದವರಾಗಲಿ, ಬಂಜಾರ ಪ್ರಕಾಶ್ ಅಣ್ಣಾಗಲಿ, KD ಶೆಟ್ಟಿಯವರಾಗಲಿ, ದಿವಾಕರ್ ರಾವ್, ML ಸಾಮಗರು, ಇಂತಹ ಶಾರದಾ ಪ್ರಸಾದ್ ಆಗಲಿ, ನಮ್ಮ G ಶಂಕರ್ ಅಂತ ಹೇಳಿದರೆ ಪ್ರತಿಯೊಬ್ಬರ ಇಂಥ ಮಹಾನ್ ದಾನಿಗಳ ನಮಗೆ ಸಹಕಾರ ದೊರೆತ ಕಾರಣ ನನಗೆ ಇದನ್ನು ಸಾಂಗವಾಗಿ ಅವರಿಗೆ ಹೆಲ್ಪ್ ಮಾಡುವಂಥ ಅವಕಾಶ ದೊರಕಿತು. ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ಕಂಬಳ ಕ್ಷೇತ್ರ ಇದನ್ನೆಲ್ಲ ತೊಡಗಿಸಿಕೊಂಡದ್ದು ಯಾಕಂತ ಹೇಳಿದ್ರೆ ಯಕ್ಷಗಾನದವರಿಗೆ ಮಾತ್ರ ಮಾಡಿದ್ದೆವು. ಆಮೇಲೆ ನಾಟಕದವರದ್ದು ರಿಕ್ವೆಸ್ಟ್ ಬಂತು, ನಮಗೂ ಒಂದು ಮಾಡಿ, ನಮಗೂ ಯಾರೂ ಇಲ್ಲ, ನಮ್ಮನ್ನು ಒಂದು ಗುರುತಿಸುವಂಥ ಕೆಲಸ ಮಾಡಿ ಅಂತ ಅವರಿಗೂ ಮಾಡಿದ್ವಿ. ಆಮೇಲೆ ದೈವಾರಾಧನೆಯವರದ್ದು ಅಪ್ಲಿಕೇಶನ್ಸ್ ಬಂತು. ತುಂಬ ನಮ್ಮನ್ನು ಕೇಳೋರು ಇಲ್ಲ ಅಂತೇಳಿ ಆಗಿದೆ. ನಮಗೊಂದು ಸಂಘಟನೆ ಬೇಕು, ನಮಗೊಂದು ಇನ್ಶೂರೆನ್ಸ್ ಭದ್ರತೆ ನೀವಾದರೂ ಮಾಡಿಕೊಡಿ ಅಂತ ಮತ್ತೆ ಅವರ ಅಪ್ಲಿಕೇಶನನ್ನು ಪೂರೈಸಿದ್ವಿ. ಅಲ್ಲಿಂದ ಕಂಬಳ ಕ್ಷೇತ್ರದಿಂದ ಬಂತು. ಕಂಬಳ ಕ್ಷೇತ್ರಕ್ಕೆ ಹಾಗೆ 3-4 ಸಾಂಸ್ಕೃತಿಕ ಕ್ಷೇತ್ರದ ಲೋಕಕ್ಕೆ ನಾವು ಈ ಪ್ರಯೋಜನವನ್ನು ವಿಸ್ತರಿಸಿದ್ದೇವೆ. ಓಕೆ, ಅದೇ ರೀತಿ ಈಗ ಮನುಷ್ಯನಾದವನಿಗೆ ತುತ್ತು ಅನ್ನ, ಆಸರೆಗೆ ಒಂದು ಮಾಡು, ತುಳುವಲ್ಲಿ ಒಂದು ಗಾದೆ ಉಂಟು, ಬಂಜಿಗೆ ನುಪ್ಪುವುದು. ಹಾಗೆ ಒಂದು ಪಟ್ಲ ಆಶ್ರಯ ಯೋಜನೆ ಮೂಲಕ ಒಂದಷ್ಟು ನಿರ್ಗತ ಮನೆ ಇಲ್ಲದವರಿಗೆ ಮನೆ ಕೊಡುವಂಥ ಯೋಜನೆ. ಆ ಯೋಜನೆ ಬಗ್ಗೆ ನೋಡಿ, ಅದು ಮೊದಲನವರೊಂದು ಗಾದೆ ಇದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಒಂದು ಮನೆ ಕಟ್ಟಲಿಕ್ಕೆ ಅಷ್ಟು ಕಷ್ಟ. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಅವರವರ ಶಕ್ತಿ ಅನುಸಾರ ಅವರು ಮಾಡ್ತಾರೆ. ಎಷ್ಟೇ ಇದ್ದರೂ ಅದು ಎಷ್ಟು ಕಷ್ಟ ಇದೆ ಅಂತ ಅದು ಅವರಿಗೇ ಗೊತ್ತು. ಅಂಥದ್ರಲ್ಲಿ ನಾವೀಗ 61 ಮನೆಯನ್ನು ಕಟ್ಟಿಸಿ ಕಲಾವಿದರಿಗೆ ಹಸ್ತಾಂತರ ಮಾಡಿ ಆಯಿತು. ಇದು ನನ್ನದು ಇದರಲ್ಲಿ ಏನಿಲ್ಲ, ನಾನು ನಿಮಿತ್ತ ಮಾತ್ರ. ಎಲ್ಲ ನಮ್ಮ ದಾನಿಗಳ ನೆರವಿನಿಂದ, ಯಾರ್ಯಾರು ಅದಕ್ಕೆ ಡೊನೇಟ್ ಮಾಡಿದ್ದಾರೆ ಅವರ ನೆರವಿನಿಂದ. ಬಟ್ ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ, ಅಭಿಮಾನ ಇದಕ್ಕೆ ಕಾರಣ. ಕಲಾವಿದರಿಗೆ ನಮ್ಮ ದಾನಿಗಳನ್ನು ಹೋಗಿ ಸಂಪರ್ಕ ಮಾಡಲಿಕ್ಕೆ ಆಗಲ್ಲ, ಮಾಡಿದರೂ ಅವರು ಎಷ್ಟು ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಮನೆ ಕಟ್ಟಿಕೊಡುವಷ್ಟು ಖಂಡಿತವಾಗಿ ಕೊಡಲ್ಲ. ಅದಕ್ಕೆ ಒಂದು ಸರಿಯಾದ ಒಂದು ವ್ಯಕ್ತಿಗಳು ಬೇಕು. ಆ ವ್ಯಕ್ತಿಯನ್ನು ದೇವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಂಬುದಾಗಿ ನಾನು ಮಾತ್ರ ಭಾವಿಸ್ತೇನೆ ಅಷ್ಟೇ. ಹಾಗೆ ಒಂದು 46 ಮನೆಗಳು ನಿರ್ಮಾಣದ ಕೊನೆಯ ಹಂತದಲ್ಲಿದೆ, ಅದನ್ನು ಹಸ್ತಾಂತರ ಮಾಡಲಿಕ್ಕಿದೆ. ಮತ್ತೊಂದು ಉಡುಪಿಯ ಸಮೀಪ ML ಸಾಮೂರು ಕೊಟ್ಟಂಥ ಜಾಗದಲ್ಲಿ ಒಂದು 20 ಮನೆಗಳಾಗ್ತಾ ಇದೆ. ಇದು ಒಂದು ಸಂತೋಷದ ವಿಚಾರವೇ. ಇದರಲ್ಲಿ ನಮಗೆ ಒಂದು ಎಲ್ರಿಗೂ ಒಂದು ಪುಣ್ಯದ ಕೆಲಸ ಎಂಬುದಾಗಿ ಭಾವಿಸ್ತೇನೆ. ಈಗ ಭಾಗವತರೆ, ಇಷ್ಟು ದೊಡ್ಡ ಕಾರ್ಯಕ್ರಮ ನಿರಂತರವಾಗಿ ಬೆಳಿಗ್ಗೆ 8 ಗಂಟೆಯಿಂದ ಈಗ ಸಂಜೆ ತನಕ ಸಾಗುವಂಥದ್ದು ನೋಡಿದ್ರು. ಇದು ಯಾರು ಇಲ್ಲಿ ಸದಸ್ಯರಿದ್ದಾರೆ ಎಲ್ಲರೂ ಉತ್ಸಾಹದಲ್ಲಿ ದುಡಿತಾ ಇದ್ದಾರೆ. ನಿಮ್ಮ ಈ ಕಾರ್ಯಕ್ರಮದ ಅವ್ರ ಜೊತೆ ಕೂಡಲಿಕ್ಕೆ ನೀವು ಹೇಳಿರೋ ಕಿವಿ ಮಾತಾದ್ರು ಏನು ನೋಡಿ, ಅದಕ್ಕೆ ನಿಸ್ವಾರ್ಥ ಸೇವೆ ಅಂತ ಹೇಳುವುದೇ ಅದಕ್ಕೆ. ಸ್ವಾರ್ಥಿಗಳಾಗಿ ಬರುವವರು ನಾನೇ ಕಾಣಿಸಿಕೊಳ್ಬೇಕು, ನಾನು ವೇದಿಕೆಗೆ ಬೇಕು, ನನಗೆ ಏನಾದರೂ ಸಿಗಬೇಕಿಲ್ಲ ಇದರಲ್ಲಿ ಅಂತ ಹೇಳಿ ಬರುವವರು ಇದರಲ್ಲಿ 1-2 ವರ್ಷಕ್ಕಿಂತ ಜಾಸ್ತಿ ನಿಲ್ಲಲ್ಲ. ನಿಸ್ವಾರ್ಥವಾಗಿ ನನ್ನ ಸೇವೆ ಅಲ್ಲಿಗೆ ಒಂದು ಏನಾದರೂ ಸಲ್ಲಬೇಕೆನ್ನುವ ಭಾವನೆ ಇದ್ದವರು ಈ 11 ವರ್ಷದಿಂದಲೂ ಇದ್ದಾರೆ ನಮ್ಮ ಜೊತೆ. ನೋಡಿ, ಆ CA ಸುದೇಶ್ ಕುಮಾರ್ ರೈ ಅವರು ಇಡೀ ನಮ್ಮ ಫೌಂಡೇಶನ್ನ ಇಡೀ ಆಫೀಸೇ ಅದೇ ಆಗಿದೆ. ಅವರ ಚಾರ್ಟರ್ಡ್ ಅಕೌಂಟ್ ಆಫೀಸ್ ವಾಲಂಟಿಯರ್ ಆಗಿ ರಾತ್ರಿ ಹಗಲು ಅದಕ್ಕೋಸ್ಕರ ದುಡಿತಾ ಇದ್ದಾರೆ. ಈ ಸ್ಕಾಲರ್ಶಿಪ್ಪಿನ ವಿಷಯದಿಂದಾಗಿ ಸುಮಾರು 20 ದಿವಸಗಳಿಂದ ಅವರ ಆಫೀಸ್ ಅವರ ಕ್ಲೈಂಟ್ಗಳು ಬರಲಿಕ್ಕೆಲ್ಲ ಎಲ್ಲ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳಿಗೆ ತುಂಬಿದ್ದಾರೆ. ಎಲ್ಲ ಸ್ಕೂಲ್ನ ಮಕ್ಕಳು ಬರೋದಲ್ಲಿಗೆ ಯಾರಿಗೆ ಸಿಕ್ಕಲಿಕ್ಕೆ ಸಾಧ್ಯ ಹೇಳಿ? ಅವರು ವೇದಿಕೆಗೂ ಕೂಡ ಬರಲ್ಲ. ಅಂತಹ ನಿಸ್ವಾರ್ಥ ಸೇವೆ. ಒಂದು ಅಡ್ಯಾರ ಪುರುಷೋತ್ತಮ ಭಂಡಾರಿಗಳು ಅವರನ್ನು ನೋಡಿದರೆ ವೇದಿಕೆಯಲ್ಲಿ ಇವತ್ತು ಅವರು ಎಷ್ಟು ದೊಡ್ಡ ಒಂದು ನಿರೂಪಣೆ ಮಾಡ್ತಾರೆ, ಎಷ್ಟು ದೊಡ್ಡ ಮಾತುಗಾರರ ಹೌದು. ಆದರೆ ಇಲ್ಲ, ಅಲ್ಲಿ ಊಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒದ್ದಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ರವಿಚಂದ್ರ ಶೆಟ್ಟರು, ಪ್ರದೀಪ್ ಆಳ್ವರು, ಬಾಳ ಜಗನ್ನಾಥ್ ಶೆಟ್ಟರು, ಮತ್ತು ಕದ್ರಿ ನವಣಿತಣ್ಣ, ಇನ್ನಿತರ ನಮ್ಮ ಎಲ್ಲ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಯಾರೇ ಆಗಿರಲಿ, ನಮ್ಮ ಫೌಂಡೇಶನ್ನ ಪದಾಧಿಕಾರಿ ಒಂದು ಸ್ವಾರ್ಥಿಗಳಾಗಿ ಯಾರೂ ಬರಲ್ಲ. ಇದಕ್ಕೆ ನಿಸ್ವಾರ್ಥವಾಗಿ ಸೇವೆ. ಇದು ನಾವು ದೇವರ ಕೆಲಸ ಮಾಡ್ತಾ ಇರುವುದೆನ್ನುವ ಭಾವನೆಯಿಂದ ನಮ್ಮ ಮೇಲೆ ಅಪಾರ ಅಭಿಮಾನ. ನಿಜವಾಗಿ ಅವರಿಗೆ ಯಕ್ಷಗಾನದ ಆಸಕ್ತಿ ಏನಿಲ್ಲ. ಈಗ ಸುದೇಶ್ ರೈಗಳಿಗೆ ಆಗಲಿ, ಭಂಡಾರಿಗಳಿಗಾಗಲಿ, ನವಣಿತನ್ನಾದರೂ ಯಕ್ಷಗಾನದ ಸ್ವಲ್ಪ ಆಸಕ್ತಿ ಇದೆ. ಬಾಕಿ ಯಾರಿಗೂ ಅಷ್ಟು ದೊಡ್ಡ ಯಕ್ಷಗಾನದ ಆಸಕ್ತಿ ಇಲ್ಲ. ಅವರು ನನ್ನ ಮೇಲಿನ ಪ್ರೀತಿಯಿಂದ ರಾತ್ರಿ ಹಗಲು ಪ್ರತಿ ವರ್ಷದ ದಿನ ಇಡೀ ದುಡಿತಾರೆ. ಇದು ಬಹಳ ವಿಶೇಷ. ಇದು ನನಗೆ ಆ ತಾಯಿ ಕಟೀಲೇಶ್ವರಿ ಮತ್ತು ಸುಬ್ರಹ್ಮಣ್ಯ ಕೊಟ್ಟ ದೊಡ್ಡ ಗಿಫ್ಟ್. ಒಂದು ನಮ್ಮ ದಾನಿಗಳು, ಒಂದು ಇಂಥ ನಮ್ಮ ಪದಾಧಿಕಾರಿಗಳು. ನನಗೆ ಇನ್ನೊಂದು ಕುತೂಹಲ ಏನಂದರೆ ಸರ್, ಈಗ ನೋಡಿ, ಇಷ್ಟು ದೊಡ್ಡ ಸೌಲಭ್ಯಗಳು ಯೋಜನೆಗಳೆಲ್ಲ ಮಾಡ್ತಾ ಇದ್ದೀರಿ. ನಿಜವಾಗಿದ್ದು ಸರ್ಕಾರ ಮಟ್ಟದಲ್ಲಿ ಆಗುವಂಥ ಕೆಲಸಗಳನ್ನು ನೀವು ಮಾಡ್ತಿದ್ದೀರಿ. ಈ ಎಲ್ಲ ಸಾಧನೆ ನಿಮ್ಮಿಂದ ಆಗ್ತಾ ಇದೆ, ನಿಮ್ಮಿಂದ ಒಂದಷ್ಟು ಕಲಾವಿದರಿಗೆ ಉಪಯೋಗ ಆಗ್ತಿದೆ ಅಂತ ನಿಮ್ಮನ್ನು ನೀವು ನೋಡುವಾಗ ನಿಮ್ಗೆ ಏನು ಅನಿಸ್ತದೆ? ಹೇಗೆ ಸಾಧ್ಯ ಆಯಿತು ಅಂತ ಏನು ಹೇಳ್ತೀರಾ? ಅದೇ ಜೀವನದ ಸಾರ್ಥಕ್ಕೆ ಏನು ಹೇಳಿ, ಅದೇ ಅಲ್ವಾ. ನಾವು ಜೀವನಕ್ಕೆ ನಾನು ತುಂಬ ಕಡೆದನ್ನೇ ಹೇಳಿದ್ದಿದೆ, ನಮಗೆ ದೇವರು ಕೊಟ್ಟ ಸೌಭಾಗ್ಯ ಏನೇ ಇರಲಿ, ಅದು ದುಡ್ಡಾಗಲಿ, ನಮ್ಮ ಶರೀರ ಆಗಲಿ, ಯಾವುದೇ ವಿಭಾಗ ಇರಲಿ, ಶ್ರೀಮಂತಿಕೆ ಎನ್ನುವುದು ಕೇವಲ ದುಡ್ಡಲ್ಲ. ನಮಗೆ ಏನು ಸೌಭಾಗ್ಯ ನಾವೀಗ ನೋಡ್ತಾ ಇರೋದು ಅದು ನಮ್ಮ ಶ್ರೀಮಂತಿಗೆ, ನಾವು ಮಾತಾಡ್ತಾ ಇರೋದು ಅದು ನಮ್ಮ ಶ್ರೀಮಂತಿಗೆ. ಅದು ನಾವು ಪಡ್ಕೊಂಡು ಬಂದದ್ದಲ್ಲ, ನಾವು ಅರ್ಜಿ ಹಾಕಿ ಬಂದದ್ದಲ್ಲ. ಎಷ್ಟೋ ಜನ ಬಾಯಿ ಬಾರದವರಿದ್ದಾರೆ, ಎಷ್ಟೋ ಜನ ಕಣ್ಣು ಕಾಣದವರಿದ್ದಾರೆ, ಎಷ್ಟೋ ಜನ ಕಿವಿ ಕೇಳದವರಿದ್ದಾರೆ, ಎಲ್ಲವದ್ದು ಇದ್ದು ತಲೆಸರಿ ಇಲ್ಲದವರಿದ್ದಾರೆ. ಹಾಗಾದರೆ ಈ ಭೂಮಿಯಲ್ಲಿ ದೇವರು ನಮಗೆ ಇಷ್ಟು ನಡೆದುಕೊಂಡು ಇಷ್ಟು ಜನರ ಸಂಪರ್ಕ, ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಆ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡುವ ಅಂತೇಳಿ ನಾನು ಪ್ರಾರಂಭಿಸಿದ್ದು. ಅದಕ್ಕೆ ಇಷ್ಟು ಜನ ನನಗೆ ಬೆಂಬಲವಾಗಿ ನಿಂತದ್ದು ಅದೇ ನನಗೆ ಸಾರ್ಥಕ್ಯ ಎಂಬುದಾಗಿ ಭಾವಿಸ್ತೇನೆ. ಯಕ್ಷಗಾನ ರಂಗದಲ್ಲಿ ನಾನು ಇದ್ದುಕೊಂಡು ಇಷ್ಟನ್ನಾದರೂ ಮಾಡ್ತಾ ಇದ್ದೇನಲ್ಲ ಎಂಬುದು ಸಾರ್ಥಕ್ಯ ಭಾವನೆ ನನಗೆ. ಇನ್ನೊಂದು ವಿಚಾರ ಗೊತ್ತಾಯಿತು ಭಾಗವತ್ರೆ, ನೀವು ಸಹಿ ತುಂಬ ಆಗಿದ್ದು 4,000 ಸಹಿ ಹಾಕಿದ್ದೀರಿ, ಹೌದಾ? ಅದರ ಬಗ್ಗೆ 4,000 ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಹಾಕಿದ್ದೇವೆ. ಈ ಸಲ ಒಂದು ಸಾಧಾರಣ ಒಂದು 4,500 5 ಸಾವಿರದವರೆಗೆ ಹಾಕಿರ್ಬೋದು. ಕೂತ್ಕೊಂಡು ಸಹಿ ಆಗ್ತಾ ಹೋದ್ರಿ? ಹೌದು. ಎಷ್ಟು ಟೈಮ್ ತಗೊಂಡು ಸಾಧಾರಣ? ಅಲ್ಲ, ಅದು ಟೈಮು ಅಂತೇಳಿ ಅದಕ್ಕೆ ಅಂತೇಳಿ ಮಾಡಲಿಕ್ಕೆ ಪುರುಸೋದಾಗಲಿಲ್ಲ. ರಾತ್ರಿ ಬೆಳಿಗ್ಗೆ 4 ಗಂಟೆವರೆಗೆ ಕೂತದ್ದು ಇದೆ. ನಾನು ಯಕ್ಷಗಾನದಿಂದ ಬಂದು ಪುನಃ ಬೆಳಿಗ್ಗೆ 4 ಗಂಟೆವರೆಗೆ ಸಹಿ ಹಾಕಲಿಕ್ಕೆ ಕೂತು ಮತ್ತೊಂದು 2 ಗಂಟೆ ಮಲಗಿ ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲಾದರೂ ಇನ್ವಿಟೇಷನ್ ಕೊಡಲಿಕ್ಕೋ ಗೆಸ್ಟ್ಗಳನ್ನು ಕರೆಯಲಿಕ್ಕೋ ಹೊದ್ದು ಇದೆ ಈ ಒಂದು ತಿಂಗಳು. ಈಗ ಭಾಗವತ್ರಿ, ಈಗ ಒಂದು ಸಂಘಟನೆ ಆರಂಭಿಸುವುದಷ್ಟು ಸುಲಭದ ಕೆಲಸ ಅಲ್ಲ. ಆರಂಭ ದಿನಗಳಲ್ಲಿ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಯಾವಾಗಲಾದರೂ ಆರಂಭದಲ್ಲಿ ನಿಮ್ಗೆ ಅನಿಸಿದುಂಟ, ನಾನು ಯಾಕೆ ಇಳಿದೆ, ಇದು ಬೇಕು ಅಂತ ಏನಾದರೂ ಭಾವನೆ ಆರಂಭದಲ್ಲಿ ಏನಾದರೂ ಇತ್ತರೆ ಯಾಕೆ? ಇಲ್ಲ, ಖಂಡಿತ ಹಾಗೆ ಆಗಿಲ್ಲ ನನಗೆ. ಯಾಕಂತ ಹೇಳಿದರೆ ನನ್ನ ಮೇಲೆ ಇಟ್ಟ ಪ್ರೀತಿ ಇಟ್ಟವರ ದಾನಿಗಳು, ನನ್ನ ಮೇಲೆ ಅಭಿಮಾನ ಇಟ್ಟ ನಮ್ಮ ಪದಾಧಿಕಾರಿಗಳು, ಘಟಕದ ಬಂಧುಗಳು, ಇವರೆಲ್ಲ ಇಷ್ಟು ನನ್ನನ್ನು ಪ್ರೀತಿಸ್ತಾ ಇರುವಾಗ ನನ್ನ ಹತ್ತಿರ ಬರುವುದು ಹೇಳಿ ಇದರಲ್ಲಿ ಕೆಲಸ ಮಾಡ್ತಾ ಇರುವವರು, ಇದಕ್ಕೆ ಸೇವೆ ಮಾಡ್ತಾ ಇರುವವರು ನನ್ನ ಅಭಿಮಾನಿ ಬಂಧುಗಳು. ಅವರಿಗೆ ಬೇಸರ ಮಾಡಲಿಕ್ಕೆ ನಾನು ತಯಾರಿಲ್ಲ. ನನಗೋಸ್ಕರ ಅವರು ದುಡಿತಿದ್ದಾರೆ. ಎಲ್ಲಿಂದ ನೋಡಿ, ಅವರೆಲ್ಲ ಶಶಿಯನ್ನಾಗಲಿ, ಕನ್ಯಾಣದವರಾಗಲಿ ಅಥವಾ ಇನ್ನಿತರ ಯಾರು ಎಲ್ಲಿಂದ ಅವರವರ ಕೆಲಸಗಳನ್ನು ಬಿಟ್ಟು ಇಲ್ಲಿ ರಾತ್ರಿ ಹಗಲು ಇಲ್ಲಿ ಇದ್ದಾರೆ ಅಂತ ಹೇಳಿದರೆ ಅಂಥ ದಾನಿಗಳು, ನಮಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಬೇಕು ಹೇಳಿ? ನನಗೆ ಯಾರು 3ನೇ ವ್ಯಕ್ತಿಗಳು ಯಾರು ಏನೇ ಹೇಳಿದರೂ ನಾನು ಕೇಳುವುದು ಇಲ್ಲದನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಕೆಲವು ಸಲ ವೇದಿಕೆಯಲ್ಲಿ ಒಂದೆರಡು ನಾನು ಹೇಳುವುದುಂಟು, ಸಹಿಸಲಾರದೆ ಹೇಳಿದ್ದುಂಟು. ಆದರೆ ಅದು ನನಗೆ ನಗಣ್ಯ. ನನಗೆ ನನ್ನ ಅಭಿಮಾನಿ ಬಂಧುಗಳು, ನನ್ನ ಕಲಾವಿದಗಳು
ನನ್ನ ಫೌಂಡೇಶನ್ನ ದಾನಿಗಳು, ನಮ್ಮ ಪದಾಧಿಕಾರಿಗಳು ಅವರು ಮಾತ್ರ ಮುಖ್ಯ. ನನ್ನ ಮೇಲೆ ಪ್ರೀತಿ ಇಟ್ಟು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ ಹೇಳಿದರೆ ಇದು ಆ ಹೇಳಿದವರು ಇದರಲ್ಲಿ ಸೇರ್ತಾರೆ. ನಮ್ಮ ಬಗ್ಗೆ ಯಾರು ಹೇಳಿಕೊಂಡು ಬರ್ತಾರೆ ಅವರು ಬಂದಿದ್ದಾರೆ, ಅವರನ್ನು ಬರುವಾಗೆ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾವು ಬೇಡುವುದು ಅಷ್ಟೇ. ಇನ್ನೊಂದು ಪ್ರಶ್ನೆ, ಒಂದು ಕಡೆಯದಾಗಿ ನಂದು, ಇಷ್ಟೊಂದು ಒತ್ತಡದ ನಡುವೆ ಇಷ್ಟೊಂದು ನೀವು ಬ್ಯುಸಿ ಇರ್ತೀರಿ, ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇರುತ್ತೆ, ಪಟ್ಲ ಫೌಂಡೇಶನ್ದು ಕಾರ್ಯಕ್ರಮ ಇರುತ್ತೆ, ಮೇಳದಿರುತ್ತೆ, ಮನೆಗೆ ಹೇಗೆ ಸಮಯ ಕೊಡ್ತೀರಿ, ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ ಸರ್ ಅದರ ಬಗ್ಗೆ? ಅಂದರೆ ಎಲ್ಲರಿಗೂ ಅದೊಂದು ಪ್ರಶ್ನೆ ಆಗಿದೆ, ಯಕ್ಷ ಪ್ರಶ್ನೆ ಅದು. ಅದು ನೋಡುವ, ನನಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ಕೈ ಬಿಡಲಿಕ್ಕಿಲ್ಲ ಎನ್ನುವ ಒಂದು ಭಾವನೆ ಅಷ್ಟೇ. ಓಕೆ, ಸಮಾಜಕ್ಕಾಗಿ ಕಲಾವಿದರಿಗಾಗಿ ತಮ್ಮ ಬದುಕನ್ನು ನಮ್ಮ ಮನೆಯವರಿಗೆ, ನನ್ನ ಮಕ್ಕಳಿಗೆ, ನನ್ನ ತಂದೆ ತಾಯಿಗಳಿಗೆ ಅದರ ಬಗ್ಗೆ ತುಂಬ ತೃಪ್ತಿ ಇದೆ. ನಾನು ಮಾಡುವ ಸೇವೆಯಲ್ಲಿ ಅವರು ಹೇಳುವ ಮಾತು ಅದೇ, ನನ್ನ ಧರ್ಮಪತ್ನಿ ಹೇಳುವ ಮಾತು ಅದೇ. ನಾವು ದೇವರ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮನ್ನು ದೇವರು ಕೈ ಬಿಡಲಿಕ್ಕಿಲ್ಲ ಅಂತ ಆ ವಿಶ್ವಾಸ ಖಂಡಿತ ನಮಗಿದೆ. ಕಡೆಯದಾಗಿ ಈ ಒಂದು ಯಶಸ್ವಿ 11ನೇ ವರ್ಷದ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಉಂಟು, ಇದರ ಬಗ್ಗೆ ನಿಮಗೆ ಇಷ್ಟು ಸಹಕಾರ ಕೊಟ್ಟವರಿಗೆ, ಬಂದವರಿಗೆ, ಕಲಾವಿದರಿಗೆ ಏನು ಹೇಳಲಿಕ್ಕೆ? ತುಂಬ ಸಂತೋಷ ಮತ್ತು ತುಂಬ ಧನ್ಯವಾದಗಳು. ಮೊದಲಾಗಿ ನಮ್ಮ ಅಭಿಮಾನಿ ಬಂಧುಗಳಿಗೆ, ನಮ್ಮ ಘಟಕದ ಪದಾಧಿಕಾರಿಗಳಿಗೆ, ನಮ್ಮ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮಹಾದಾನಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು 2 ಕೈ ಮುಗಿದು ಅವರಿಗೆ ನಮಿಸ್ತಾ ಇದ್ದೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ನೀವು ಮಾಡಿದ ಕೆಲಸ ಕಾರ್ಯಗಳನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆ ಅದೆಷ್ಟೋ ವಿದ್ಯಾರ್ಥಿಗಳು, ಅವರ ಪೋಷಕ ವೃಂದದವರೆಲ್ಲ ಬಂದಿದ್ದಾರೆ. ಬೆಳಿಗ್ಗೆ 8:30 ಗಂಟೆಗೆ ಇಲ್ಲಿ 5,000ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿದ್ದರು. ಸಾಧಾರಣ ಒಂದು 12 ಗಂಟೆ ಹಾಗೂ 12,000 ಮಂದಿ ಇಲ್ಲಿ ಇದ್ದರು. ಹಾಗಿರುವಾಗ ನಮಗೆ ಊಟದಲ್ಲಿ, ಚಹಾ ತಿಂಡಿಯಲ್ಲಿ ಏನಾದರೂ ಸ್ವಲ್ಪ ನಿಮಗೆ ನುಗ್ಗಲಿ ಏನಾದರೂ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಎನ್ನುವ ಮಾತನ್ನು ಈ ಮೂಲಕ ನಿಮ್ಮಲ್ಲಿ ಕೇಳುತ್ತಾ ಎಲ್ಲ ಬಂದಂಥ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.